ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮೊದಲು ಒಂದು ವಾರ ಶಾಖೆಗೆ ಬಂದು ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಳ್ಳಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ. ಇತ್ತೀಚೆಗೆ ಕುಮಾರಸ್ವಾಮಿ ಆರ್ಎಸ್ಎಸ್ ಬಗ್ಗೆ ನೀಡಿದ ಹೇಳಿಕೆಗೆ ನಗರದಲ್ಲಿಂದು ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಾಮಲೆ ರೋಗಿಗೆ ಜಗತ್ತೆಲ್ಲ ಹಳದಿಯಾಗಿ ಕಾಣುತ್ತವಂತೆ. ಕುಮಾರಸ್ವಾಮಿ ಆರ್ಎಸ್ಎಸ್ ಬಗ್ಗೆ ಹೇಳಿಕೆ ನೀಡ್ತಾ ಇದ್ದಾರೆ. ಆರ್ಎಸ್ಎಸ್ ರಾಷ್ಟ್ರಭಕ್ತಿ, ದೇಶ ಸೇವೆಗೆ ಇನ್ನೊಂದು ಹೆಸರು. ಕುಮಾರಸ್ವಾಮಿ ಕುಟುಂಬ ರಾಜಕಾರಣ, ಜಾತಿಕಾರಣ ನಡೆಸುತ್ತಾ ಬಂದವರು. ತಮ್ಮ ಕುಟುಂಬ ಜಾತಿಯವರನ್ನ ಆಯಕಟ್ಟಿನ ಜಾಗದಲ್ಲಿ ಇರಿಸಿಕೊಂಡು ಬಂದವರು. ಜೆಡಿಎಸ್ ಮುಖಂಡರಾಗಿದ್ದ ಸಿಂಧ್ಯಾರವರು ಆರ್ಎಸ್ಎಸ್ ಮೂಲಕ ಬಂದವರು. ದೇಶದಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ನಡೆದ ಸುತ್ತ ದೇಶದ ಜನರಲ್ಲಿ ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರ ನಿರ್ಮಾಣ ಮಾಡುವ ಕೆಲಸವನ್ನ ಆರ್ಎಸ್ಎಸ್ ಮಾಡ್ತಾ ಬಂದಿದೆ ಹೊರತು IAS, IPS ಅಧಿಕಾರಿಗಳನ್ನು ನೇಮಿಸುವ ಕೆಲಸದಲ್ಲಿ ಆರ್ಎಸ್ಎಸ್ ತೊಡಗಿಕೊಂಡಿಲ್ಲ ಎಂದು ಖಾರವಾಗಿ ಉತ್ತರಿಸಿದ್ದಾರೆ. ಸುಮಾರು 60,000 ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದೆ. ರಾಷ್ಟ್ರಭಕ್ತಿ ಜಾಗೃತಿ ಮಾಡಿ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗುವ ವ್ಯಕ್ತಿ ನಿರ್ಮಾಣದ ಕಾರ್ಯ ಮಾಡ್ತಕ್ಕಂಥದ್ದು. IAS, IPS ಅಧಿಕಾರಿಗಳ ನಿರ್ಮಾಣ ಮಾಡುವಂಥದ್ದಲ್ಲ. ಆ ನಿರ್ಮಾಣದ ಅಡಿಯಲ್ಲಿ ಇವತ್ತು ನರೇಂದ್ರ ಮೋದಿ ಆಗಿದ್ದಾರೆ, ರಾಷ್ಟ್ರಪತಿ ಕೋವಿಂದ್ ಆಗಿದ್ದಾರೆ. ಇಂಥ 10,000 ಜನರ ನಿರ್ಮಾಣ ಆಗಿದೆ. ಅದ್ಯಾಕೆ JDSನಲ್ಲಿರುವ ಸಿಂಧ್ಯಾ ಸಮೇತ RSS ಶಾಖೆಗೆ ಹೋದವರು. ಕುಮಾರಸ್ವಾಮಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತನಾಡುವ ಮುಂಚೆ ಒಂದು ವಾರ ಶಾಖೆಗೆ ಬಂದು ಸಂಘ ಏನು ಶಿಕ್ಷಣ ಕೊಡುತ್ತೆ ಅಂತ ತಿಳಿದು ಆ ನಂತರ ಸಂಘದ ಬಗ್ಗೆ ಮಾತನಾಡೋದು ಒಳಿತು. ಕುಮಾರಸ್ವಾಮಿ ಅವರ ಅಧಿಕಾರ ಇದ್ದಾಗ ಅಧಿಕಾರದ ಅವಧಿಯಲ್ಲಿ ಕುಟುಂಬ ರಾಜಕಾರಣ, ಕುಟುಂಬದ ಸಂಬಂಧಿಕರಿಗೆ ಅಧಿಕಾರಿ ಮೀಸಲಾತಿ, ಜಾತಿಯವರಿಗೆ ಆಯಕಟ್ಟಿನ ಜಾಗಗಳು,